ಇವಾಗ ನಮಗೆ 2026 ಇಯರ್ 2026ಗೆ ಇದನ್ನ ಕೇಳಿಸ್ಕೋತಿರೋಕೆ ನಿಮ್ಮ ಕಡೆಯಿಂದ 3 ಮೋಸ್ಟ್ ಇಂಪಾರ್ಟೆಂಟ್ ಟಿಪ್ಸ್ ಫಾರ್ ಗುಡ್ ಹೆಲ್ತ್ ಅಂದ್ರೆ ಏನ್ ಕೊಡ್ತೀವಿ? ಬಹಳ ಸರಳವಾದ್ದು, ಬಹಳ ಮುಖ್ಯವಾದ್ದು ಕೂಡ. ಮನೆಯಲ್ಲಿ ಮಾಡಿದ್ದ ಅಡಿಗೆಯನ್ನ 2 ಊಟ ಅಥವಾ ಅದ್ರ ಮೇಲೆ ಬೇಕಿದ್ರೆ 1 ತಿಂಡಿ ಇಷ್ಟು ಮಾಡೋದು ಮಾಡ್ಕೊಳ್ಳಿ. 2ನೇದು ಯಾವ್ದನ್ನ ಒಂದ್ ಸಮಯದಲ್ಲಿ ಅಥವಾ ದಿವಸಕ್ಕೂ 5 ನಿಮಿಷ 10 ನಿಮಿಷ ಒಂದು 3-4 ಸತಿ ಒಂದು ಹಗುರವಾದ ಯಾವ್ದನ್ನ ರೀತಿ ವ್ಯಾಯಾಮ ಮಾಡಿ. ವ್ಯಾಯಾಮ ಆಗ್ಬೋದು, ನಿಮ್ಮ ಬೆನ್ನು ಕತ್ತಿನ ತೊಂದರೆಗಳಿದೆ, ಸೂರ್ಯನ ನಮಸ್ಕಾರ ಕಲ್ತ್ಕೊಂಡು ಅದನ್ನ ಮಾಡಿ. ಯಾವ್ದನ್ನ ಒಂದು ರೀತಿಯಾದ ಮಿತವಾಗಿ ಒಂದ್ ಸ್ವಲ್ಪ ವ್ಯಾಯಾಮ ಮಾಡಿ. ರಾತ್ರಿ ಕತ್ತಲಲ್ಲಿ ನಿರಾಳವಾಗಿ ಮಲಗೋ ಬಹಳ ಬೇಕಾಗಿತ್ತು.